ಅವರು ನಗರಸಭೆಯ ಹಿರಿಯ ಅಧಿಕಾರಿಯಾಗಿದ್ದು ನಗರದ ಸ್ವಚ್ಛತೆ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಕಾಳಜಿ ಇದ್ದವರು. ಅಷ್ಟೇ ಸ್ವಚ್ಛತೆ ಕಾಪಾಡುವ ಕಾರ್ಮಿಕರ ಮೇಲೆ ಪ್ರೀತಿ ಗೌರವದ ಜೊತೆಗೆ ಅವರ ಆರೋಗ್ಯದ ಕಾಳಜಿ ಕೂಡ ಇಟ್ಟುಕೊಂಡವರು. ಈ ಕಾರಣದಿಂದಲೇ ರಾಷ್ಟ್ರಪತಿಗಳಿಂದಲೂ ಸನ್ಮಾನ ಸ್ವೀಕರಿಸಿದ ಇವರು ಇಂದು ನಿವೃತ್ತರಾಗುತ್ತಿದ್ದಾರೆ. ಯಾರು ಆ ಅಧಿಕಾರಿ ಹಾಗೂ ಅವರ ಸಾಧನೆ ಏನು ಅನ್ನೋ ರಿಪೋರ್ಟ್ ಇಲ್ಲಿದೆ. ಬೆಳ್ಳಂ ಬೆಳಗ್ಗೆ ರೋಡಿಗಿಳಿದು ಸ್ವಚ್ಛತೆಯ ಪರಿಶೀಲನೆ. ಸ್ವಚ್ಛತಾ ಕಾರ್ಮಿಕರಿಗೆ ನಿತ್ಯ ಪೌಷ್ಟಿಕಾಹಾರ ಪೂರೈಕೆ. ಕಾರ್ಮಿಕರ ಸಂಕಷ್ಟಕ್ಕೆ ಸದಾ ಸ್ಪಂದಿಸುವ ಪೌರಾಯುಕ್ತ. ಹೀಗೆ ನಸುಕಿನ ಜಾವ 4 ಗಂಟೆಗೆ ತನ್ನ ಬೈಕ್ ಏರಿ ನಗರ ಸುತ್ತುವ ಇವರು ಉಡುಪಿ ನಗರಸಭೆಯ ಪೌರಾಯುಕ್ತರಾದ ರಾಯಪ್ಪ ಕೆ. ಸ್ವಚ್ಛತಾ ಕಾರ್ಮಿಕರು ತಮ್ಮ ಕೆಲಸ ಆರಂಭಿಸುವಷ್ಟರಲ್ಲಿ ತಾವು ಬೈಕ್ನಲ್ಲಿ ರೌಂಡ್ಸ್ ಹೊಡೆದು ಸ್ವಚ್ಛತೆಯ ಪರಿಶೀಲನೆ ಮಾಡುವುದು ಇವರ ನಿತ್ಯದ ಕಾಯಕ. ಕೇವಲ ಎಸಿ ರೂಮ್ನಲ್ಲಿ ಕೂತು ಕಾರ್ಮಿಕರನ್ನ ತರಾಟೆಗೆ ತೆಗೆದುಕೊಳ್ಳುವ ಅಧಿಕಾರಿಗಳ ನಡುವೆ ಇವರೊಬ್ಬ ಅಪರೂಪದ ವ್ಯಕ್ತಿತ್ವದ ಅಧಿಕಾರಿ. ಇವರು ಈ ಹಿಂದೆ ಕೆಲಸ ಮಾಡಿದ ಎಲ್ಲಾ ಊರುಗಳಲ್ಲೂ ಉತ್ತಮ ಹೆಸರು ಪಡೆದುಕೊಂಡು ಅಚ್ಚುಮೆಚ್ಚಿನ ಅಧಿಕಾರಿ ಎನಿಸಿಕೊಂಡಿದ್ದಾರೆ. ವಿಶೇಷವಾಗಿ ಎಲ್ಲೆಡೆ ಅಧಿಕಾರಿಗಳಿಂದ ಶೋಷಣೆಗೆ ಒಳಗಾಗುತ್ತಿದ್ದ ಪೌರ ಕಾರ್ಮಿಕರ ಪಾಲಿಗೆ ಇವರು ದೇವರಾಗಿದ್ದಾರೆ ಅನ್ನೋದು ಅತಿಶಯೋಕ್ತಿಯಲ್ಲ. ಸ್ವಚ್ಛತಾ ಕೆಲಸ ಮಾಡುವ ಉಡುಪಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಪೌಷ್ಟಿಕ ಆಹಾರ ಕೊಡಿಸುವ ಇವರು ಆರೋಗ್ಯ ಕಾಪಾಡಲು ಶೂ, ಗ್ಲೌಸ್ ಎಲ್ಲವನ್ನ ಕೊಡಿಸಿದ್ದಾರೆ. ಸ್ವಚ್ಛತಾ ಕಾರ್ಮಿಕರ ಆರೋಗ್ಯದ ಬಗ್ಗೆ ನಿತ್ಯ ಪಾಠ ಮಾಡುವ ರಾಯಪ್ಪ ಇದೇ ಕಾರಣದಿಂದ ಕಾರ್ಮಿಕರ ಪ್ರೀತಿಯನ್ನ ಗಳಿಸಿದ್ದಾರೆ. ಕಾರ್ಮಿಕರನ್ನ ಕಡೆಗಣಿಸದೆ ಅವರ ಜೊತೆ ಅಧಿಕಾರಿಗಳು ನಿಂತಾಗ ಅವರಿಗೂ ಉತ್ಸಾಹ ಬರುತ್ತದೆ ಅನ್ನೋದು ಪೌರಾಯುಕ್ತ ರಾಯಪ್ಪ ಅವರ ಈ ಕಾರ್ಯದ ಮುಖ್ಯ ಉದ್ದೇಶ. ನಮ್ಮ ಪೌರ ಕಾರ್ಮಿಕರು ಹಗಲು ರಾತ್ರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯ ಹಿತದೃಷ್ಟಿಯಿಂದ ಇವತ್ತು ನಾವು ಅವರಿಗೆ ಪ್ರತಿನಿತ್ಯ ನಾವು ಅವರಿಗೆ ಗೈಡ್ ಮಾಡ್ತಾ ಇದ್ದೀವಿ. ಸ್ವತಃ ನಾನೇ ಬಂದು ಅವರೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಈ ಗ್ಲೌಸ್ಗಳನ್ನು, ಗಂಬೂಟ್ಗಳನ್ನು ಯಾಕೆ ಹಾಕಬೇಕು ಎಂಬುದಾಗಿ ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಅವರ ಆರೋಗ್ಯ ಹಿತದೃಷ್ಟಿಯಿಂದ ಇವತ್ತು ನಾವು ಬೇಕಾದಷ್ಟು ನಗರಸಭೆಯಿಂದ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ. ಅವರ ಆ ಕಾರ್ಯವೈಖರಿಯ ಬಗ್ಗೆ ಸ್ವತಃ ವಿಸಿಟ್ ಮಾಡಿ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ವಿ. ಈ ಮೂಲಕ ಅವರೊಂದಿಗೆ ನಾವು ಸೇರುವಾಗ ಅವರಿಗೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಒಳ್ಳೆಯ ಮನಸ್ಸು ಅವರಿಗೆ ಉಂಟಾಗ್ತದೆ. ಇವತ್ತು ನಮ್ಮ ಅಧಿಕಾರಿಗಳು ನಮ್ಮೊಂದಿಗೆ ಬಂದಿದ್ದಾರೆ ಎಂಬುದಾಗಿ ಅವರಿಗೆ ಖುಷಿ ಆಗ್ತದೆ. ಅವರ ಕೆಲಸ ಕಾರ್ಯಗಳನ್ನು ಇನ್ನೂ ನೈಪುಣ್ಯತೆಯಿಂದ ನಿಭಾಯಿಸಲಿಕ್ಕೆ ಅವರಿಗೆ ಶಕ್ತವಾಗ್ತದೆ. ಉಡುಪಿ ನಗರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಒಂದು ಟೀಮಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ನಾಗರಿಕರು ಅಲ್ಲಿ ಕಸ ಬಿಸಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು. ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಾಗರಿಕರು ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆಯಿಂದ ಅದನ್ನು ನೋಡಿ ನಮ್ಮ ನಗರ ನನ್ನ ಉಡುಪಿ ಎಂಬುದಾಗಿ ಪ್ರತಿಯೊಬ್ಬ ನಾಗರಿಕರು ನಗರಸಭೆಯೊಂದಿಗೆ ಕೈ ಜೋಡಿಸಿದಲ್ಲಿ ಸ್ವಚ್ಛತೆಗೆ ಆದ್ಯತೆ ಉಂಟಾಗ್ತದೆ. ರಾಯಪ್ಪ ಅವರ ಸ್ವಚ್ಛತಾ ಕಾರ್ಯ ಹಾಗೂ ಅವರ ಸೇವೆ ಮತ್ತು ಕಾಳಜಿಗೆ ಈಗಾಗಲೇ ಅವರಿಗೆ ಹಲವು ಪ್ರಶಸ್ತಿಗಳು ದೊರೆತಿವೆ. ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದಲೂ ಇದಕ್ಕಾಗಿ ವಿಶೇಷ ಪುರಸ್ಕಾರವನ್ನ ಕೂಡ ಪಡ್ಕೊಂಡಿದ್ದಾರೆ. ಹಾಗಂತ ಇವರ ಈ ಕಾರ್ಯ ಪ್ರಶಸ್ತಿಗಾಗಿ ಅಲ್ಲ, ಅದು ನೈಜ ಕಾಳಜಿ ಅನ್ನೋದನ್ನ ತಮ್ಮ ಸೇವಾವಧಿಯ ಕೊನೆಯಲ್ಲೂ ತೋರಿಸಿಕೊಟ್ಟಿದ್ದಾರೆ. ಸದಾ ಕಾರ್ಮಿಕರ ಜೊತೆ ನಿಂತು ಅವರ ಬೇಕು ಬೇಡಗಳನ್ನ ಗಮನಿಸಿ ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಈ ಮೂಲಕ ಒಬ್ಬ ಅಧಿಕಾರಿಯ ಜವಾಬ್ದಾರಿ ಗಿಂತಲೂ ಹೆಚ್ಚಿನ ಸೇವೆಯನ್ನ ತಮ್ಮ ಸೇವಾವಧಿಯಲ್ಲಿ ರಾಯಪ್ಪ ಅವರು ಮಾಡಿದ್ದಾರೆ. ಇದೇ ಕಾರಣದಿಂದ ಕಾರ್ಮಿಕರ ಪ್ರೀತಿಯನ್ನ ಕೂಡ ಗಳಿಸಿಕೊಂಡಿದ್ದಾರೆ. ನಮ್ಮ ಪೌರಾಯುಕ್ತರು ಮಾರ್ನಿಂಗು ಬೇಗ ಬರ್ತಾರೆ, ಬಂದು
ಎಲ್ಲ ಪೌರ ಕಾರ್ಮಿಕರಿಗೆ ಆರೋಗ್ಯದ ಬಗ್ಗೆ ಮತ್ತು ಸ್ವಲ್ಪ ಏನೇ ಮಾಹಿತಿ ಎಲ್ಲ ಮಾಹಿತಿ ಕೊಡ್ತಾರೆ. ನಂತರ ಮತ್ತು ಅವರು ಸಹ ಹಾಜರಾಗೋ ಟೈಮಲ್ಲೆಲ್ಲ ಬಂದು ಪ್ರತಿಯೊಂದು ವಿಷಯಗಳನ್ನು ಹೇಳ್ತಾರೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ನಂತರ ಮತ್ತು ಪೌರ ಕಾರ್ಮಿಕರಿಗೆ ತಿಂಡಿ ಕೊಡೋ ವಿಚಾರದಲ್ಲಿ ಸಹ ಆ ತಿಂಡಿಯನ್ನು ಅವರು ಪರೀಕ್ಷಿಸಿ ನಂತರ ಕೊಡ್ತಾರೆ ಮತ್ತು ಎಲ್ಲ ಪೌರ ಕಾರ್ಮಿಕರು ತಗೊಳ್ತಾರೆ. ನಂತರ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಸರ್. ಅವ್ರು ಪೌರ ಕಾರ್ಮಿಕರ ಆರೋಗ್ಯ ಏನೇ ಇರ್ಬೋದು ಅವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲದನ್ನು ಮಾಹಿತಿ ಕೊಟ್ಟು ನಂತರ ಮತ್ತು ಈಗ ಇನ್ನೊಂದು ವಾರದಲ್ಲಿ ಹೆಲ್ತ್ ಚೆಕಪ್ಪನ್ನು ಮಾಡ್ತೀವಿ ಅಂತ ನಿನ್ನೆ ಸಹ ಹೇಳಿದ್ದಾರೆ ಸರ್. ಮುಂಜಾನೆ 4 ಗಂಟೆಯಿಂದ ಆರಂಭವಾಗುವ ಪೌರಾಯುಕ್ತ ರಾಯಪ್ಪ ಅವರ ಕರ್ತವ್ಯ ರಾತ್ರಿ ತನಕವೂ ನಡೀತಾ ಇರುತ್ತದೆ. ಸರ್ಕಾರದ ಸೇವೆಯನ್ನ ದೇವರ ಸೇವೆ ಎಂಬಂತೆ ಮಾಡಿದ ಒಬ್ಬ ಅಧಿಕಾರಿಯಾಗಿ ರಾಯಪ್ಪ ಅವರು ನಿವೃತ್ತರಾಗಿದ್ದಾರೆ. ಸರ್ಕಾರದ ಸೇವೆಯನ್ನ ದೇವರ ಸೇವೆ ಎಂಬಂತೆ ಮಾಡಿದ ಒಬ್ಬ ಅಧಿಕಾರಿಯಾಗಿ ರಾಯಪ್ಪ ಅವರು ನಿವೃತ್ತರಾಗಿದ್ದಾರೆ. ಇವರ ಈ ಆದರ್ಶವನ್ನ ಇತರ ಅಧಿಕಾರಿಗಳು ಕೂಡ ಮೈಗೂಡಿಸಿಕೊಂಡಿದ್ದೇ ಆದಲ್ಲಿ ಸರ್ಕಾರಿ ಕಚೇರಿ ಅದೆಷ್ಟೋ ಸುಧಾರಿಸುತ್ತಿತ್ತು. ಇದೀಗ ಒಬ್ಬ ಉತ್ತಮ ಅಧಿಕಾರಿ ನಿವೃತ್ತಿಯಾಗುತ್ತಿದ್ದು ಅವರನ್ನ ನೋವಿನಿಂದಲೇ ಎಲ್ಲರೂ ಬೀಳ್ಕೊಟ್ಟಿದ್ದಾರೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.